ಇವತ್ತು ಗಾಡಿ ತಂದಿದ್ದಾರೆ, ಇದ್ರಲ್ಲಿ ತಗೊಂಡು ಹೋಗುದಂತೆ ಇವರು ಹುಲ್ಲನ್ನು. ನನ್ನ ಕರ್ಕಶ ಸ್ವರ ನೆಗಡಬೇಡಿ. ಯಜಮಾನ ಯಜಮಾನ ನಿನಗಿಂತಲೂ ಸಿರಿಯೇನಾ. ಬುಷ್ ಬುಷ್. ಗೈಸ್ ಎಂತ ಗೊತ್ತುಂಟಾ, ನನಗೆ ಗೋಲ್ಗೊಪ್ಪ ಅಂದರೆ ತುಂಬ ಇಷ್ಟ. ಅದಕ್ಕೆ ನನ್ನ ಹಸ್ಬೆಂಡ್ ಗೋಲ್ಗೊಪ್ಪ ತಂದಿದ್ದಾರೆ. BC ಕಾಲೇಜಿಗೆ ಹೋಗ್ತಿದ್ದೆ ಅಲ್ವಾ, ಆವಾಗಲಿಂದ ಇಲ್ಲಿ ತನಕ ನಾನು ಗೋಲ್ಗೊಪ್ಪ ತಿನ್ಲಿಕ್ಕೆ ಹೋಗೋದು ಅಲ್ಲಿಗೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ವಿಜೆ ಕವಿತಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಫಸ್ಟಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಮೇಲೆ ವಿಡಿಯೋ ಕಂಟಿನ್ಯೂ ಆಗಿ ನೋಡಿ. ಸೊ ಇವತ್ತು ಕೂಡ ತೋಟಕ್ಕೆ ಬಂದಿದ್ದೇನೆ. ಇಷ್ಟರವರೆಗೆ ಲೈವ್ಗೆ ಹೋಗಿದ್ದೆ, ಯೂಟ್ಯೂಬಲ್ಲಿ ಲೈವ್ಗೆ ಹೋಗಿದ್ದೆ. ಈಗ ಮಳೆ ಸ್ವಲ್ಪ ನಿಂತಿತ್ತು, ಹಾಗಾಗಿ ಬಂದೆ. ಸೊ ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ. ಮಳೆಗೆ ರೈನ್ ಕೋಟ್ ಹಾಕಿಕೊಂಡು ಹುಲ್ಲು ತೆಗಿತಿದ್ದಾರೆ. ಇವತ್ತು ನನಗೆ ನಾನಿವತ್ತು ಹುಲ್ಲು ತೆಗಿಲಿಲ್ಲ, ಇವತ್ತು ಗಾಡಿ ತಂದಿದ್ದಾರೆ, ಇದ್ರಲ್ಲಿ ತಗೊಂಡು ಹೋಗುದಂತೆ ಇವರು ಹುಲ್ಲನ್ನು. ಒಂದು ಭಾವನ ನರ್ಸರಿ ದಾತ ಅತ್ತು ಪಂತಿಗೊಂಡಿರೋ ನೆಪ್ಪುನ್ನ ಇದು ನೋಡಿ, ಇದು ದುಡಿಕೊಂಡು ಹೋಗ್ತಾರೆ. ನೂಕ್ಕೇರಾಪುಂಡ ಚಕ್ರ ಉಂಡ, ಚಕ್ರ ಉಂಟು ನೋಡಿ, ದುಡಿಕೊಂಡು ಹೋಗುದು. ಹೀಗೆ ಮಾಡಿ ದುಡಿಕೊಂಡು ಹೋಗುದು, ಈಸಿ ಆಗ್ತದೆ. ಒಂದು ಬಾಳೆಹಣ್ಣು ಉಂಟು ನೋಡಿ, ಬಾಳೆಹಣ್ಣು ಪತ್ನೋಡ ನೀವು ಮುರಾಣಿ ಕಲೆ ಹತ್ತೀನಿ ಅನ್ನ ಅಂಗಿಡು ಪೂಂಬೆ ಬಾತಂದೋದು ಒಬ್ಬೊಕ್ಕ ಪನೋಲಿ ಚಿಕ್ಕು ಆಗಿದೆ ತುಂಬ, ಎಲ್ಲ ಕುರಿದು ಕುರಿದು ಬೀಳ್ತಾ ಉಂಟು. ನಮ್ಮಲ್ಲಿ ಚಿಕ್ಕು ಆತಂಡಿ ಆಯ್ತು ಮಸ್ತ್ ಬೆಪ್ಪುಜಿ ಇಲ್ಲ ತಿನ್ಪುಜಿರ ಎಲ್ಲ ಎಲ್ಲ ಹತ್ತು ತೂಲೆ ಬೂರ್ದನು ಕುರಿದು ಎಲ್ಲ ಬಿದ್ದಿದೆ. ಗಂಡ ಗಂಡ ನನ್ನ ಮುದ್ದಿನ ಗಂಡ. ಗಂಡನಿಗೋಸ್ಕರ ಸಾಂಗ್ ಚಿಕ್ಕಮ್ಮ ಹೇಳಿದ್ದಾರೆ, ಈ ಸಾಂಗ್ ಹೇಳು ಅಂತ. ಯಾವ ಸಾಂಗ್ ಗೊತ್ತುಂಟಾ? ನನ್ನ ಕರ್ಕಶ ಸ್ವರ ನೆಗಡಬೇಡಿ. ಯಜಮಾನ ಯಜಮಾನ ನಿನಗಿಂತಲೂ ಸಿರಿಯೇನಾ. ನೋಡಿ ಎಂತ ಪದ್ಯ ಅಂತೆ. ತಗಲೆ ಅನಿರಿಗೋಸ್ಕರ ಈತ ಶೋಕದ ಸಾಂಗ್ ಅನ್ನಾಗ ಎಂಚಿನ ಪದ್ಯಗೆ ನಾನು ಇಲ್ಲೇರು ಬಾಲದ ಕಾಯ್ತಲ್ಲ ಪಾಪರೇ ತೀರುಚಿ ಪಾಡ್ಗ ಅವೇ ಕೊಂಚ ಸಾಂಗ್ ಪಂಡದು ಪೂಕ್ಕ ಅಂದು ಯಜಮಾನ ಇಂಕಿ ತಿಳಿಪರಲ್ಪಣೆ ನನ್ನ ಸ್ವರಕ್ಕೆ ಎಂದು. ಒಂದಾನೊಂದು ಕಾಲದಲ್ಲಿ ನಾನು ಸಿಂಗರ್ ಗೊತ್ತುಂಟಾ, ಅದು ಯಾವ ಗೊತ್ತುಂಟ, 7ನೇ ಕ್ಲಾಸಲ್ಲಿ ಸಂಗೀತ ಕ್ಲಾಸಿಗೆ ಹೋದದ್ದು. ಗುಂಪಿನಲ್ಲಿ ಗೋವಿಂದ ಅಂತ ಹೇಳ್ಕೊಂಡು ಸಂಗೀತ ಹೇಳ್ತಿದ್ದೆ. ಆದರೆ ಬರ್ತದೆ ನನಗೆ, ನನ್ನ ವಾಯ್ಸ್ ಇದು ನಾನು ಮಾತಾಡೋ ವಾಯ್ಸ್ ಇದೆ ಅಲ್ವಾ, ಆದರೆ ವಾಯ್ಸ್ ಬೇರೆ ಉಂಟು. ಎಸ್ ಗೈಸ್, ಅತ್ತೆ ಸ್ವಲ್ಪ ಅವರಿಗೆ ಏನು ಸುಸ್ತಾಗ್ತದೆ, ಹಾಗಾಗಿ ಮಗು ಹತ್ರ ಇದ್ದಾರೆ. ಕೆಲವು ಕೆಲಸ ಎಲ್ಲ ಉಂಟು. ನಮಗೆ ನೀರೆಲ್ಲ ನಾವು ಬಿಸಿ ನೀರು ಕಾಯಿಸೋದು. ಈಗ ಅದೇ ಮಂಡೆ ಗೊತ್ತುಂಟಲ್ಲ ನಿಮಗೆ, ಮಂಡೆಯಲ್ಲಿ ಕಾಯಿಸೋದು. ಅಲ್ಲಿಗೆ ಸ್ವಲ್ಪ ಬೆಂಕಿ ಹಾಕಿಕೊಂಡು ಅದಕ್ಕೆ ಹೋಗ್ತಾ ಇದ್ದೇನೆ. ಬುಷ್ 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 ಬುಷ್. ಅಮ್ಮನ ಚಾರ್ಜರೇ ಬೇಕಾ? ಬುಷ್ ಬುಷ್ ಬುಷ್. ಗಾಯ್ಸ್, ಪೆಲಕಾಯಿ ಬೇಕಾ? ಪೆಲಕಾಯಿ ಉಂಟು, ಗಮ್ಮಂತ ಪರಿಮಳ ಬರ್ತಾ ಉಂಟು. ಗೈಸ್ ಎಂತ ಗೊತ್ತುಂಟಾ, ನನಗೆ ಗೋಲ್ಗೊಪ್ಪ ಅಂದರೆ ತುಂಬ ಇಷ್ಟ. ಅದಕ್ಕೆ ನನ್ನ ಹಸ್ಬೆಂಡ್ ಗೋಲ್ಗೊಪ್ಪ ತಂದಿದ್ದಾರೆ, ಪಾರ್ಸೆಲ್ ತಂದಿದ್ದಾರೆ. ಈಗ ನಾನು ಅದನ್ನು ಮಾಡ್ತಿದ್ದೇನೆ, ಒಂದು ನಿಮಿಷ ತೋರಿಸ್ತೇನೆ. ಇವತ್ತು ಗಣೇಶರು ಬೈ ಆಗಿದ್ದಾರೆ. ನನಗೆ ಕೊಡಿ, ನೀವೆಂತ ತಿನ್ನೋದು? ಹಲೋ ಗಂಡ ನೋಡಿ, ಪೂರಿ, ಪಾನಿ, ಬಾಜಿ. ಈ ಬಾಜಿ ನೋಡಿದರೆ ಯಾರಿಗೆ ಸಹ ಬೇಡ ಅಂತ. ಗಂಡ ಮಂತು ಬರಲಿ ಅಂತ ತಿನ್ಪೆ. ಹಾಂ ಅಂಚಾನ್ ಬರಲಿ ತಿನ್ಕೊರ್ಲೆ ತಾ.
ಇವರು ಆಗ್ಲಿಲ್ಲ ನೋಡಿ, ಇವರು ಬೈ ಆಗ್ಲಿಲ್ಲ. ನಾನು ಬೈ ಅಂತ ಕರೆಯುವುದಿಲ್ಲ, ಬಯ್ಯ ಬಂದ ನನ್ನ ಅಲ್ಲ. ಅಯ್ಯೋ ನಾನೊಂದು ಕ್ಯಾಮರಾ ಇದೆ. ಹಾಂ ನಗರದ ನಗರ VC ಕಾಲೇಜ್ ಹತ್ರ ಉಂಟಲ್ಲ, ಅಲ್ಲಿದ್ದು ನನಗೆ ತುಂಬ ಇಷ್ಟ. ಇದೆಲ್ಲ VC ಕಾಲೇಜಿಗೆ ಹೋಗ್ತಿದ್ದೆ ಅಲ್ವಾ, ಆವಾಗಲಿಂದ ಇಲ್ಲಿ ತನಕ ನಾನು ಗೋಲ್ಗೊಪ್ಪದ ಇಲ್ಲಿಗೆ ಹೋಗೋದು ಅಲ್ಲಿಗೆ. ನೀಟ್ ಇರ್ತದಲ್ಲ ಅದಕ್ಕೆ ಕೊಡಿ. ಎಂಕ ಸೂಪರ್ ಉಂಟು ಟೇಸ್ಟ್. ಪ್ರೆಗ್ನೆಂಟ್ ಇರುವಾಗಂತೂ ಎಷ್ಟು ತಿಂದಿದ್ದೀರ ಲೆಕ್ಕಾಗಿಲ್ಲ. ನಾನು ಹೋದರೆ ಒಂದು ಪಾನಿಪುರಿ ತಿನ್ನೋದು, ಗೋಲ್ಗೊಪ್ಪ ತಿನ್ನೋದು, ಮತ್ತು ಡ್ರೈ ಮಾಡಿ ಕೊಡ್ತಾರಲ್ವ ಖಾಲಿ ಸುಕ್ಕ ಪಾನಿ ಹಾಕೋದು, ಅದಂತೂ ಮಿಕ್ಕು ಪೆಪ್ಪರ್ದ ಪೌಡರ್ ಅರ್ಜರ ಖಾರ ಖಾರ ಉಂಟು. ಈ ಬೈ ಆಗಲಿಲ್ಲ, ಫಾಸ್ಟ್ ಮಾಡಿ ಕೊಡೋದಿಲ್ಲ. ಆಮೇಲೆ ಕೊಡ್ತೇವೆ. ಪಾನಿ ಬಾಡಿದ್ಯಾವ ಪಾನಿ ಬಾಡಿದೆ ಮಿಕ್ಕ ಮಸಾಲೆ ಅಲ್ಲ. ತಿಂತಾನೆ ಬಾಯ್ ಬಾಯ್. ಗೋಲ್ಗೊಪ್ಪಗೆ ಇವರ ರಿಯಾಕ್ಷನ್ ಹೇಗಿತ್ತು ಗೊತ್ತುಂಟಾ? ಇಂಕ ಖಾರ ಬಂದಿಜ್ಜಿ. ಇವತ್ತು ಲಚ್ಚಿಗೆ ಬೇಗ ತಾಚಿ ಬಂದಿದೆ, ಮಲಗಿದಾಳೆ ಪಾಪ. ಕೂಗಿ 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 ಮಲಗಿದೆ ಇವತ್ತು. ಕರೆಂಟ್ ಬೇರೆ ಇರಲಿಲ್ಲ ಆವಾಗ. ಎಸ್ ಗೈಸ್, ಇವತ್ತಿನ ವ್ಲಾಗ್ ಇಷ್ಟೇ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ನಾಳಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟಾಟಾ ಬಾಯ್, ಟೇಕ್ ಕೇರ್.